ಭರ್ಜರಿ ಹಾಸ್ಯ ಪ್ರದರ್ಶನಗಳ ಮೂಲಕ ಜನಮನ ಗೆದ್ದಿರುವ ಸಿಪಿಎಲ್ ಸೀಸನ್ 2 ಪ್ರೇಕ್ಷಕರಿಗೆ ಭರ್ಜರಿ ಹಾಸ್ಯದ ರಸದೌತಣವನ್ನು ಉಣಬಡಿಸಿದೆ. ಯಶಸ್ವಿಯಾಗಿ ಜನಮನ ರಂಜಿಸುತ್ತಿರುವ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2ನ 5ನೇ ಹಂತದ ಪ್ರದರ್ಶನ ಪಂದ್ಯವು ದೇವಿನಗರ ತಲಪಾಡಿಯ ಶಾರದಾ ವಿದ್ಯಾನಿಕೇತನದಲ್ಲಿ ನಡೆಯಿತು. ತಂಡಗಳ ಹೈ ವೋಲ್ಟೇಜ್ ಕಾಮಿಡಿ ಪ್ರದರ್ಶನವು ಸೇರಿದ್ದ ಪ್ರೇಕ್ಷಕರ ಹೊಟ್ಟೆಯನ್ನ ಹುಣ್ಣಾಗಿಸಿತು. ಕಾಮಿಡಿ ಪ್ರೀಮಿಯರ್ ಲೀಗ್ ತನ್ನ ಸುದ್ದಿ ಮನೋರಂಜನಾ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಮನೆ ಮಾತಾಗಿರುವ ವಿ4 ನ್ಯೂಸ್ನ ಜನಪ್ರಿಯ ಕಾರ್ಯಕ್ರಮ. ಮೊದಲ ಆವೃತ್ತಿಯಲ್ಲಿ ಜನಮನ ರಂಜಿಸಿ ಜನರ ಮನಗೆದ್ದಿರುವ ಸಿಪಿಎಲ್ ತನ್ನ 2ನೇ ಸೀಸನ್ನಲ್ಲಿ ಕೂಡ ಭರ್ಜರಿ ಯಶಸ್ಸನ್ನ ಕಂಡಿದೆ. ಈಗಾಗಲೇ ಜನಮನ ಗೆದ್ದಿರುವ ಸಿಪಿಎಲ್ ಸೀಸನ್ 2ರ 5ನೇ ಹಂತದ ಮನೋರಂಜನಾ ಹಬ್ಬ ಮಂಗಳೂರು ಹೊರವಲಯದ ದೇವಿನಗರ ತಲಪಾಡಿಯ ಶಾರದಾ ವಿದ್ಯಾನಿಕೇತನದ ಸಭಾಂಗಣದಲ್ಲಿ ನಡೆಯಿತು. ನಮ್ಮ ತಿರ್ತೆಲದ ಕುಸುಮನ ಮಗಳಿಗೆ పొద్దుని గంట అండి భారీ బొర్లు తోడికి అన్నంది జరిత సీరల బంగారులు ఎత్తు ఒక్కలు భయంకర మోసం ನಾವು ನೋಡಿ ಕಂಡಾಣಿ ತೀರ್ಬೋತ್ರ ಮುಳು ಓಹೋ ಓ ಅಂದತ ಹಲೋ ನಮ್ಮ ಈ ಬಣ್ಣಗ ಉದ್ದದೊಂದು ಸಿಗರೇಟ್ ಬತ್ತೋನೋ ಅವು ಸರಿ ಅವಂಗ ವಿ4 ನ್ಯೂಸ್ ಮತ್ತು ಕಲ್ಯಾಣ್ ಜುವೆಲ್ಲರ್ಸ್ನ ಮುಖ್ಯ ಪ್ರಾಯೋಜಕತ್ವದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತು ಅರುಣಾ ಮಸಾಲಾ ಸಹಯೋಗದಲ್ಲಿ ನಡೆಯುತ್ತಿರುವ ಸಿಪಿಎಲ್ ಸೀಸನ್ 2ರ 5ನೇ ಪಂದ್ಯವು ಪ್ರೇಕ್ಷಕರನ್ನ ನಗೆ ಕಡಲಿನಲ್ಲಿ ತೇಲಿಸಿತು. ಮೊದಲ ಸ್ಪರ್ಧೆಯು ವಿನೋದ್ ತೆಲಿಕೆದ ತೆನಾಲಿ ಮತ್ತು ಫ್ಲಾಂಟ್ ತೃಪ್ತಿ ಕಲಾವಿದರ ನಡುವೆ ನಡೆಯಿತು. ದ್ವಿತೀಯ ಪ್ರದರ್ಶನ ಪಂದ್ಯವು ಮುನೀಶ್ ಕುಡ್ಲಕುಸಾಲ್ ಮತ್ತು ಬಿಯೋಮಾಂಡ್ ರಾಜಶ್ರೀ ಕಲಾವಿದರ ನಡುವೆ ನಡೆಯಿತು. ಮೂರನೇ ಪ್ರದರ್ಶನ ಪಂದ್ಯದಲ್ಲಿ ಕುಂಬ್ಳೆ ಸೋಲಾರ್ ಜಯಮಾತಾ ಮತ್ತು ಪ್ಲಾನೆಟ್ ಜಿ ವೈಷ್ಣವಿ ಕಲಾವಿದರುಗಳು ಭರ್ಜರಿ ಪ್ರದರ್ಶನವನ್ನ ನೀಡಿದ್ರು. ಸಾರ್ ಗೊಪ್ಪು ತೋಡ ಗೋಲ್ಮಾಲ್ ಕೆಟ್ರಸ್ ಮೋಲೆ ಶುರು ಮಾಡಿ ಅನ್ನ ಮೇರನೆ ಒಳ್ಳೆಯದು ಆತಿನ ಸಾರ್ ಮತ್ತೆ ಯಾನ್ ಉಪ್ಪು ತೋರ ಮಾತಾ ಯಾನೆ ಸಾರ್ ಉಪ್ಪು ತುಲಿ ಯಾವ್ಜಾ ಅಜ್ಜಿ ಬಾಡುವಂತ ಬಾಡು ಯಾವ್ಜಾ ಅವ್ರ ರುಚಿಗೆ ತಕ್ಕ ಉಪ್ಪು ಬಣ್ಣ ಮಾತ್ರ ಟೇಸ್ಟ್ ಬರ್ತದೆ ಬಾ ಉತ್ತೆ ಕರೆಕ್ಟ್ ಅವು ಇದೇ ಟೇಸ್ಟ್ ಇದೆ ತುಲಿ ದಾದಿ ಕಡಲ ನೀರಾಂಡಲ ಅಲ್ಲಿ ಮೂಲ ಸಾರತ್ತು ಮಾರೆ ದಾದಾಂಡಿ ಆ ತುಪ್ಪೆಂಗ ಅಮಸೆ ಮೀಲೆ ಕಾಂಡು. ವಿಶೇಷ ಆಕರ್ಷಣೆಯಾಗಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸಹಯೋಗದಲ್ಲಿ ಕೆನರಾ ಹೈಸ್ಕೂಲ್ನ ಮಕ್ಕಳ ಮೂಲಕ ನಡೆದ ಪ್ರದರ್ಶನವು ಪ್ರೇಕ್ಷಕರ ಮನಗೆದ್ದಿತು. ಲಕ್ಕಲೆ ಬಾಬು ಬಾಬು ದೇವೆಲ್ಲ ಏಕ ಅನ್ಯಾಯ ಮಾಡ್ತಾರೆ ಬಾಬು ಬಾಬು ದೇವನ ನಿಯಮಂತಿನತ್ತು ನಿನ್ನ ಮೂರ್ಖತನದಾಯಿನಿ ಎಲ್ಲರ್ಕಿಂಚ ಈ ಕಲ್ಪನೆ ಶುರು ಮಾಡ್ಕೊಡು ಯಾನ ಈಯೇ ಗೋಪಾಲ ಅಲೆ ಕಲ್ಪರೆ ಆಸೆ ಇಜ್ಜತ ಈತಾಯ ಒತ್ತಾಯ ಮನ್ಪುನಿ ಇಂದನ್ನ ಇಲ್ಲದ ವಿಷಯ ನಿಕ್ಕಗತ್ಯ ಗೋಪಾಲ ನಿಕ್ಕ ಸಮಾಜದ ಒಂಜಿ ಎಡ್ಡೆ ಪುದರುಂಡು ಎಡ್ಡೆ ಗೌರವ ಕೊರ್ಪೆ ನಿಕ್ಕ ಆ ಗೌರವನ್ ಏಪಲ ಹಾಳು ಮಂತನೊಚ್ಚಿ ಗೋಪಾಲ ಇಡೀ ಊರೆಂಕ ವಿರುದ್ಧ ಅಂಡ ಮಲ್ಲಜ್ಜಿ ಈ ಕಲ್ಪೊಡೆ ಯಾನ್ ಕಲ್ಪ ಎಂಕ ಏನ ಸ್ಥಿತಿ ವಾ ಪೊಣ್ಣು ಲೆಗ್ಲಾಯರ ಬಲ್ಲಿ. ಸಿಪಿಎಲ್ ಸೀಸನ್ 2ರ ಮುಖ್ಯ ತೀರ್ಪುದಾರರಾದ ಮೈಮ್ ರಾಮದಾಸ್ ಮತ್ತು ಶಶಿರಾಜ್ ಕಾವೂರು ಅವರ ಜೊತೆಗೆ ವಿಶೇಷ ತೀರ್ಪುಗಾರರಾಗಿ ಖ್ಯಾತ ಹಿರಿಯ ರಂಗಭೂಮಿ ನಟ ರಮಾ ಬಿಸಿರೋಡು, ಯಕ್ಷಗಾನ ಹಾಸ್ಯ ಕಲಾವಿದ ಸೀತಾರಾಮ್ ಕಟೀಲ್, ತುಳು ರಂಗಭೂಮಿ ನಟ ನಿರ್ದೇಶಕ ಮಾಧವ ಚೆಪ್ಪುಪಟ್ನ, ಶಾರದಾ ವಿದ್ಯಾನಿಕೇತನ ರೆಸಿಡೆನ್ಷಿಯಲ್ ಸ್ಕೂಲ್ನ ಪ್ರಾಂಶುಪಾಲೆ ಸುಷ್ಮಾ ದಿನಕರ್ ಭಾಗವಹಿಸಿ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿದ್ರು. ಪ್ರದರ್ಶನ ನೀಡಿದ ತಂಡಗಳಿಗೆ 5,000 ರೂಪಾಯಿ ಗೌರವಧನಗಳನ್ನೊಳಗೊಂಡ ವಿ4 ನ್ಯೂಸ್ ಸೀಸನ್ ಅವಾರ್ಡ್, ಸುಚಿತ್ರಾ ಪ್ರಭಾತ್ ಚಿತ್ರಮಂದಿರದ ವತಿಯಿಂದ ಮೂವಿ ಟಿಕೆಟ್ ಕೂಪನ್, ಶಾರದಾ ಆಯುರ್ವೇದ ಆಸ್ಪತ್ರೆಯ ಆರೋಗ್ಯ ಕಾರ್ಡ್ ಅನ್ನು ವಿತರಿಸಲಾಯಿತು. ಶಾರದಾ ವಿದ್ಯಾನಿಕೇತನ ರೆಸಿಡೆನ್ಷಿಯಲ್ ಸ್ಕೂಲ್ನ ಪ್ರಾಂಶುಪಾಲೆ ಸುಷ್ಮಾ ದಿನಕರ್, ಶಾರದಾ ವಿದ್ಯಾಲಯ ಕುಡಿಯಲ್ಬೈಲ್ನ ಉಪ ಪ್ರಾಂಶುಪಾಲ ದಯಾನಂದ ಕಟೀಲು, ಶಾರದಾ ಆಯುರ್ವೇದ ಆಸ್ಪತ್ರೆಯ ಸಿಎಂಒ ಡಾಕ್ಟರ್ ರವಿ ಗಣೇಶ್, ಶಾರದಾ ಯೋಗ ಅಂಡ್ ನ್ಯಾಚುರೋಪತಿಯ ಸಿಎಂಒ ಡಾಕ್ಟರ್ ರಾಜೇಶ್ ಪಾದೇಕಲ್ಲು, ಶಾರದಾ ವಿದ್ಯಾನಿಕೇತನ ರೆಸಿಡೆನ್ಷಿಯಲ್ ಸ್ಕೂಲ್ನ ಉಪ ಪ್ರಾಂಶುಪಾಲ ಮೋಹನ್ ದಾಸ್, ಶಾರದಾ ವಿದ್ಯಾನಿಕೇತನ ರೆಸಿಡೆನ್ಷಿಯಲ್ ಸ್ಕೂಲ್ನ ಐಟಿ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಚೇತನ್ ಪಿಎಸ್,
ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಗೂ ವಿ4 ನ್ಯೂಸ್ನ ನಿರ್ದೇಶಕ ಲಕ್ಷ್ಮಣ್ ಕುಂದರ್, ವಿ4 ನ್ಯೂಸ್ನ ಉಪಾಧ್ಯಕ್ಷೆ ರೋಸ್ಲಿನ್ ಡಿಲೇಮಾ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದು ಪ್ರದರ್ಶನ ನೀಡಿದ ತಂಡಗಳಿಗೆ ಪ್ರಶಸ್ತಿಗಳನ್ನು ವಿತರಿಸಿದ್ರು. ಗಣ್ಯರಿಗೆ, ವಿಶೇಷ ತೀರ್ಪುಗಾರರಿಗೆ ಸ್ಮರಣಿಕೆಗಳನ್ನ ನೀಡಿ ಗೌರವಿಸಲಾಯಿತು. ವಿ4 ನ್ಯೂಸ್ ಮತ್ತು ಕಲ್ಯಾಣ್ ಜುವೆಲ್ಲರ್ಸ್ ಸಹಭಾಗಿತ್ವದಲ್ಲಿ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2 ಮನೋರಂಜಿಸಲಿದೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತು ಅರುಣಾ ಮಸಾಲಾ ಸಹಯೋಗದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಬಿವರೇಜ್ ಪಾರ್ಟ್ನರ್ ಆಗಿ ನಂದಿನಿ, ಯುಎಂ ರೆನಿಗೇಟ್, ಎಂಟರ್ಟೈನ್ಮೆಂಟ್ ಪಾರ್ಟ್ನರ್ ಆಗಿ ಸುಚಿತ್ರಾ ಪ್ರಭಾತ್ ಚಿತ್ರಮಂದಿರ ಮತ್ತು ಗ್ರೀನ್ ಎನರ್ಜಿ ಪಾರ್ಟ್ನರ್ ಆಗಿ ಕುಂಬ್ಳೆ ಸೋಲಾರ್ ಸಂಸ್ಥೆ ಸಹಯೋಗ ನೀಡಿದೆ. ಇದರ ಜೊತೆಗೆ ರಾಯಲ್ ಹೆವೆನ್ ರೋಸ್, ಒಲಿಂಪಿಕ್ ಸ್ಪೋರ್ಟ್ಸ್, ಕೆಎಂಸಿ ಆಸ್ಪತ್ರೆ, ಗೋಹಿಲ್, ಪ್ಲಾನೆಟ್ ಜಿ, ಆಪಲ್, ಫ್ಲಾಂಟ್ ಹೇರ್ ಫಿಕ್ಸಿಂಗ್, ಕಾರ್ ಡೆಕರ್, ಮೋತಿ ಮಹಲ್, ರೆನಾಲ್ಟ್, ಬಿಯೋಮಾಂಡ್, ಡಿಜಿಟಲ್ ಪ್ಲಾನೆಟ್, ರೆಡ್ ಎಫ್ಎಂ, ಎಸ್ಟಿಎಂ ಕಾಲೇಜು ಉಜಿರೆ ಮತ್ತು ಶಾರದಾ ಆಯುರ್ವೇದ ಆಸ್ಪತ್ರೆಯ ಪ್ರಾಯೋಜಕತ್ವದಲ್ಲಿ ಸಿಪಿಎಲ್ ಸೀಸನ್ 2 ಜನಮನ ಗೆಲ್ತಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.